It's a super good Suka is ready. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಏನು ಚಲ್ಲರು ಪೂರೆಲ್ಲ ಇನಿ ಅಂತಲೇ ಒಂದು ಸಿಂಪಲ್ ಆಯ್ನ ರೆಸಿಪಿ ಗುಜ್ಜೆದ ಗಸಿನ ನಿಕ್ಲೊಟ್ಟಿಗೆ ಶೇರ್ ಮಾಡ್ತಂದಿಲ್ಲ ಫ್ರೆಂಡ್ಸ್. ಆ ಮಸ್ತ್ ಸುಲಭ ಆ್ಯಂಡ್ ಈಸಿ ಅದು ಮನ್ಪೊಲಿದೆನ್ನು ಗುಜ್ಜೆ ಇತ್ತನ ಒಂದು ಸಾಂಪ್ರದಾಯಿಕ ರೆಸಿಪಿಲ ಒಂದು ಬಲೆ ಇತ್ತಿತ್ತು ಒಂದು ಬರ್ಕ ಅಂದೇನಿ ಎಂಚ ಮಲ್ತೆ ಅನ್ಪಂದು ಏರೇ ಫೋನ್ ಅನ್ಪುನಿ ತಾತಗ ದೊಡ್ಡಗ ಎನ್ನ ಅಮ್ಮನ ಡ್ಯಾಡಿಗ ಗುಜ್ಜೆ ಇಂಕ್ಲೆಗಿನಿ ಇಂಚ ಇಲ್ಲಿ ಮೂರು ನೋಡು ಕೊಚ್ಚು ಬೇರದೆ ಎಂಚ ಅದೇ ಇಂಚ ಆತ ಇನ್ನು ಇಂಚವು ಜೋಲಿ ಎತ್ತದು ಕೊಚ್ಚು ಅಂತ ಸ್ವಲ್ಪ ಗುಜ್ಜನ ಕಟ್ ಮಾಡಿ ಪೂರ ಆತುಂತೆ ಬೆಯ್ಯರ ರೀತೆ ಉಪ್ಪು ಪಾಡಿಯೇ ನಾನಂದೆ ಕೊಂಚ ಅರಶಿನೆಲ್ಲ ಪಾಡ್ದು ಬೇರೆ ದೀಡ್ ನಾಡಿ ಇಲ್ಲೇ ಒಂಚ ಮಲ್ಲ ಕಷ್ಟ ಸೂಪ್ ಹೊತ್ತು ನಾವು ಮಸಾಲೆಗೆ ರೆಡಿ ಮಾಡ್ಬೇಕಾವು ಬೆಯ್ಯೊಂದು ಉಪ್ಪುನಾಗ ಪ್ಯಾನ್ ಒಂಜಿ ತಾರ ಇದೆ ತಂದೆ ಫುಲ್ ಗಡಿ ಫುಲ್ ತಾರ ಇದೆ ತಂದೆ ಒಂಚು 10-15 ಅದು ಮುಂಚೆ ಕುಮಟೆ ಮುಂಚೆ ತಂದೆ ಕೊಂಚ 1/4 ಚಮಚದ ಸಾಸಿವೆ ಕೊತ್ತಂಬರಿ 2 ಚಮಚದ ಕೊತ್ತಂಬರಿ ಕೊಂಚ 1/4 ಚಮಚದ ಜೀರಿಗೆ ಕೊಂತ ಪುಳಿ ಇದೊಂದನ್ನು ಮಾತ್ರ ನಮ್ಮ ನೀರು ಪಾಡೋದು ಹೆಂಚನೆ ಡ್ರೈ ಆದ ಪುಡಿ ಮಲ್ತವನ್ಗ ಯಾನ್ನಕ್ಕೆ ಕಡೆನಾಗ ಅರ್ಧ ನೀರುಳ್ಳಿ ಆ್ಯಡ್ ಮಲ್ತೆ ಬೋರ್ಡ್ ಪಂದು ಇಚ್ಚಿ ನಿನ್ನ ಮುಲ್ಪ ಕಟ್ ಮಲ್ತಿಗೆ ನಿತ್ತನ ಇದಕ್ಕೋಸ್ಕರ ನಾನು ಪಾಡುಂಡೆ ಆತೆ ಕಡೆಯರನ ಕರೆಂಟ್ ಪೋಂಡು ಇತ್ತದೊಂದು ಶೋಕು ಬೇಯ್ತಿಂಡು ಚೂರು ಕೈ ಇಲ್ಲ ಇಂಚ ಇಂಚ ಮಂತವನ್ಗ ಇತ್ತದೊಳ್ಳೆ ಮಸಾಲೆ ಎಲ್ಲ ರೆಡಿ ಆತಂಡು ಸೂಪರ್ ಮಸಾಲೆ ರೆಡಿ ಆಂಡು ಇದನ್ನು ಮುಂದಕ್ಕೆ ಪಾಡೋಣ ಇದು ಮಸಾಲೆ ಪಾಡ್ದ ಸ್ವಲ್ಪ ಮಿಕ್ಸ್ ಮಾಡುವ ನಂಗೆ ಮುಂಜಿ ತುಂಡು ಬೆಲ್ಲ ಎಲ್ಲ ಪಾಡೋಣ ನೋಡು ಇತ್ತಿನ ಮಂದಿಕ್ಕೆ ಒಗ್ಗರಣೆ ಮಲ್ತೋನ್ಗ ಸಿಂಪಲ್ ಆಯ್ತು ಮಾಮೂಲು ಒಗ್ಗರಣೆ ಇಂಚ ಒಂದು ಪಂಚನೆ ಮಲ್ತೋನಿ ಅಂದ್ರೆ ಸ್ಪೆಷಲ್ ಆಯ್ತು ಮಲ್ತೊಂದು ಇಚ್ಚಿ ಅದಕ್ಕೆ ಎಣ್ಣೆ ಅಂತ ಜಾಸ್ತಿ ಇತ್ತು ನಾನು ಎಡ್ಡೆ ಬಣ್ಣ ನಮ್ಮಂತೆ ಜಾಸ್ತಿ ಮಲ್ತದ ಅಂಚಾದು ಫಸ್ಟಿಗೆ ತೇನೆ ಬೆಳ್ಳುಳ್ಳಿ ಪಾಡೋಣ ಲೈನ್ ಆಜಿಸಲ್ದು ನಿತ್ತ ಬೆಳ್ಳುಳ್ಳಿ ಅವೇನು ಪಾಡೋದಿಲ್ಲ ನೆಕ್ಸ್ಟ್ ಬೆಳ್ಳುಳ್ಳಿ ಬೆತ್ತಾದನ ಸಾಸಿವೆ ಬಿಡೋಣ ಕರಿಬೇವು ಇತ್ತು ಒಗ್ಗರಣೆ ರೆಡಿ ಅನ್ಪಾಡ್ದ ಇತ್ತು ಸೂಪರ್ ಗುಜ್ಜೆ ಸುಕ್ಕ ಇಸ್ ರೆಡಿ ಸತ್ತು ಇರುತ್ತೆ ಫ್ರೆಂಡ್ಸ್ ಇನ್ನಿತ ಒಂದು ಸಿಂಪಲ್ ಆಯ್ನ ಸುಕ್ಕ ಎಂಚ ಏತ್ ಶೋಕ್ ಆತು ಬತ್ತನ್ ಬಂದು ಸೊ ಇನ್ನಿತ ವಿಡಿಯೋ ಇಷ್ಟ ಬಂದು ಏನು ಸೊ ಇಷ್ಟ ಅನ್ನ ಪ್ಲೀಸ್ ಲೈಕ್ ಮಾಡ್ಪ್ಲೇ ಅಂಚನೆ ಫಸ್ಟ್ ಟೈಮ್ ನನ್ನ ವಿಡಿಯೋ ತೊಗೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೇ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್.